ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ನಡೆದ ಕರಾವಳಿ ಕಲೋತ್ಸವಕ್ಕೆ ಅದ್ಧೂರಿಯ ತೆರೆ ಬಿತ್ತು. ಡಿಸೆಂಬರ್ 21ರಂದು ಆರಂಭಗೊಂಡ ಕರಾವಳಿ ಕಲೋತ್ಸವದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮಂದಿ ಭಾಗವಹಿಸಿದ್ದು ವಿಶೇಷವಾಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಚಿಣ್ಣರಲೋಕ ಮೂಕಿತ ಕಲಾವಿದರ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಕಲೋತ್ಸವ ಚಿಣ್ಣರೋತ್ಸವ ರಾಜ್ಯಮಟ್ಟದ ನೃತ್ಯ ಪ್ರದರ್ಶನ ಹಾಗೂ ನಾಟಕೋತ್ಸವ ಸ್ಪೆಷಲ್ ಆಗಿತ್ತು. ಒಟ್ಟು 10 ದಿನಗಳ ಕಾಲ ನಡೆದ ಈ ಕಲೋತ್ಸವ ಕಣ್ತುಂಬಿಕೊಂಡ ಜಿಲ್ಲೆಯ ಜನರು ಚಿಣ್ಣರಲೋಕ ಮೂಕಿತ ಕಲಾವಿದರ ಸೇವಾ ಟ್ರಸ್ಟ್ನ ಸ್ಥಾಪಕರಾದ ಮೋಹನ್ ದಾಸ್ ಕೊಟ್ಟಾರಿ ಹಾಗೂ ಕರಾವಳಿ ಕಲೋತ್ಸವದ ಅಧ್ಯಕ್ಷ ಸುದರ್ಶನ್ ಜೈನ್ ನೇತೃತ್ವದಲ್ಲಿ 10 ದಿನ ಕಲೋತ್ಸವದ ಯಶಸ್ಸಿಗೆ ಜನರಿಂದ ಪ್ರಶಂಸೆ ವ್ಯಕ್ತವಾಗಿದ್ದು, ಬಂಟ್ವಾಳದ ಇತಿಹಾಸದಲ್ಲೇ ಮೊಟ್ಟಮೊದಲ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು. ಇನ್ನು ಬಿಸಿ ರೋಡ್ನ ಜೋಡುಮಾರ್ಗ ಪಾರ್ಕ್ ಬಳಿಯ ಕಲೋತ್ಸವ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಕಂಡಿತು. ಇದೇ ವೇಳೆ ರಾಜ್ಯ ಮಟ್ಟದ ನೃತ್ಯ ಪ್ರದರ್ಶನ, ನಾಟಕೋತ್ಸವ, ಜಿಲ್ಲಾ ಮಟ್ಟದ ಸಿಂಗಾರಿ ಮೇಳ, ಚೆಂಡೆ ಸ್ಪರ್ಧೆಯಲ್ಲಿ ವಿಜೇತ ತಂಡಗಳಿಗೆ ಪ್ರಶಸ್ತಿಯನ್ನ ವಿತರಿಸಲಾಯಿತು. ಬಳಿಕ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಕಲಾವಿದರನ್ನ ಗಣ್ಯರ ಸಮ್ಮುಖದಲ್ಲೇ ಸನ್ಮಾನಿಸಲಾಯಿತು. ಇನ್ನು ಈ ಸಮಾರೋಪ ಸಮಾರಂಭದಲ್ಲಿ ಕೊಟ್ಟಾರೆ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಕೊಟ್ಟಾರಿ, ಕರಾವಳಿ ಕಲೋತ್ಸವದ ಅಧ್ಯಕ್ಷ ಸುದರ್ಶನ್ ಜೈನ್, ಸವಿತಾ ಕೊಟ್ಟಾರಿ ಬೆಂಗಳೂರು, ಚಿಣ್ಣರಲೋಕ ಸ್ಥಾಪಕ ಮೋಹನ್ ದಾಸ್ ಕೊಟ್ಟಾರಿ, ರಂಗಭೂಮಿ ಕಲಾವಿದ ರಮೇಶ್ ರೈ ಕುಕ್ಕುವಳ್ಳಿ, ಸುಧೀರ್ ರಾಜ್ ಉರ್ವಾ, ನರೇಂದ್ರನಾಥ್ ಭಂಡಾರಿ, ಸಿಎ ಯತೀಶ್ ಭಂಡಾರಿ, ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗ್ಡೆ ಮತ್ತು ಪಿ ಜಯರಾಮ್ ರೈ, ವಿಟ್ಲ, ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಮಾದಕಟ್ಟೆ ಈಶ್ವರ ಭಟ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬಂಟ್ವಾಳ.